ಮಂಗಳೂರು ಚಿಲಿಂಬಿ ಆದರ್ಶ ನಗರದ ಆದರ್ಶ ಫ್ರೆಂಡ್ಸ್ ಅಸೋಸಿಯೇಷನ್ ಇದರ ವತಿಯಿಂದ ಆಟಿದ ಕೂಟ 2025 ಎಂಬ ಕಾರ್ಯಕ್ರಮವು ಅಸೋಸಿಯೇಷನ್ನ ಸಭಾಂಗಣದಲ್ಲಿ ನಡೆಯಿತು. ಆದರ್ಶ ಫ್ರೆಂಡ್ಸ್ ಅಸೋಸಿಯೇಷನ್ ಆಯೋಜಿಸಿದ್ದ ಆಟಿದ ಕೂಟದ ಕಾರ್ಯಕ್ರಮವನ್ನು ಬೆರ್ಮೆರೆಗ್ ಸುತ್ತೆ ಸಂದಾದ್ ತುಳು ಕಲ್ಚರಲ್ ರಿಸರ್ಚ್ ಫೌಂಡೇಶನ್ನ ಸ್ಥಾಪಕಾಧ್ಯಕ್ಷರಾದ ಮಹಿ ಮುಲ್ಕಿ ಅವರು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ನಮ್ಮ ಕುಲದೈವವನ್ನು ಮರೆಯುತ್ತಿದ್ದೇವೆ. ನಾವೆಲ್ಲರೂ ಮುಂದಿನ ಪೀಳಿಗೆಗೆ ಪರಿಚಯ ಮಾಡುವ ಕೆಲಸ ಮಾಡಬೇಕು ಎಂದರು. ಇದರ ಜೊತೆಗೆ ಆಟಿಯ ಮಹತ್ವವನ್ನು ತಿಳಿಯಪಡಿಸಬೇಕು ಎಂದರು. ಬೆರ್ಮೇಲೆ ನಮ್ಮ ತುಳುವಿನ ಮದರ್ ಕೊಡ್ತಾರ ಇತ್ತ ನಮಗೆ ಬೆರ್ಮೇಲೆ ಪಂಡ ಏರಂದೇ ಗೊತ್ತಿಜ್ಜಿ, ಬೆರ್ಮೇಲೆ ಓದುಲೇರಂದೇ ಗೊತ್ತಿಜ್ಜಿ, ಬೆರ್ಮೇಲಿನ ಅಸ್ತಿತ್ವನೇ ಗೊತ್ತಿಜ್ಜಿ. ಅಂಚಿನ ಪಟ್ಟುಗಳು ಬೆರ್ಮೇಲೆ ಬಗ್ಗೆ ಸುತ್ತೇರಿ ಸುಗಿತೇರು. ಅವು ಯಾನ ಸುಮಾರು ಆಟಿದ ಪ್ರೋಗ್ರಾಮ್ ಪೋಯೆ ಓಲ್ಲ ಬೆರ್ಮೇಲೆ ನೆನೆತಿನ ಯಾನು ಕುಯಿಸಿ ಮೂಲೆ ಯಾನು ಸುರುತು ಇನಿ ಬೆರ್ಮೇಲೆ ನೆನೆತಿನ ಐಗೆ ಮಸ್ತ್ ಖುಷಿ ಆಗ್ರಿ. ಬೆರ್ಮೇಲಿನ ಬಗ್ಗೆ ಎರಡು ಪಾತ್ರ ಅಂತ ಬೆರ್ಮೇಲೆ ಬಂಡೆ ಏರು ಬೆರ್ಮೇಲಿಂದ ಅಂತೇಳಿ ಬಿರ್ಮೇಲಿಂದ ಅಂತೇಳಿ ಬಿಮ್ಮೇಲಿಂದ ಅಂತೇಳಿ ಏರಿ ಬೆರ್ಮೇಲಿ ಮಾತೆಲ್ಲ ಬೆರ್ಮೇಲೆ ಪನ್ನೊಂದು ಬೆರ್ಮೇಲಿ ಏರು ಪಂಡ ನಮ್ಮ ತುಳುನಾಡಿನ ಸೃಷ್ಟಿ ಮಲ್ದಿನ ತುಳುನಾಡಿನ ಬೆರ್ಮೇಲಿ ಎಂಚ ಸೃಷ್ಟಿ ಮಲ್ತೇರು ಪನ್ನಾಗ ಒಂಜಿ ಕಾಲಡು ಈ ಭೂಮಿಗೆ ಕೆಂಪು ವರ್ಷ ಬರ್ತಂಡು. ಕೆಂಪು ವರ್ಷ ಪಂಡ ಕೆಂಪು ಪನ್ನ ನೀರ ವರ್ಷ ಪಂಡ ಪ್ರಳಯ ಆಪಿನಂಚಿನ ಕೊಟ್ಟು ಈ ಭೂಮಿ ಇತ್ತಿನ ಪೂರ ನಾಶ ಆದುಕೊಂಡು ಅದಾಗ 7 ಗಂಗೆದ ನಡುಟು ಉದಿತಿನಾರು ಬೆರ್ಮೇಲೆ 7 ಗಂಗೆ ಪಂಡ 7 ಸಮುದ್ರ ಅಂತ ಅರ್ಥ. ಓಪುರ ಗಂಗೆಲು ಹನಿಗಂಗೆ, ಮಣಿಗಂಗೆ, ನೆತ್ತಿರ ಗಂಗೆ, ನೀರ್ಗಂಗೆ, ಬೇರ್ಗಂಗೆ ಇಂಚ 7 ಸಮುದ್ರಗಳುಂಡು. ಆ 7 ಸಮುದ್ರದ ನಡುಟು ಬೆರ್ಮೇಲೆ ಉದಿತೇರು. ಉದಿತಿನ ಬೆರ್ಮೇಲೆ ದಾದ ಮಂತೇರು ಪಂಡ ಮುಂದೇನೆ ಮಂತಿನಾರು ಒಂಜಿ ಬಂಗಬಾರದ ಇರೆ ಐತನಿತ್ತು ಅರಿ ಅಧಿಕಾರಿ ಬಿದ ಐತನಿತ್ತು ಮುಜಿಕಣ್ಣ ತಾರೈ ಮೂಲ್ಯ ಒಂಜಿಕಣ್ಣ ಬಜ್ಜೈ ಪಿಂಗಾರ ಮುಂದಿನ ದೀದ್ ನಮ್ಮ ತುಳುನಾಡಿನಾರು ಉದಿತೇರು ಪಂಪಿನ ಮತ್ತು ಸಂದೀಪಾರ್ಜುನ ಉಲ್ಲೇಖ. ಸಂಪನ್ಮೂಲ ವ್ಯಕ್ತಿಯಾಗಿದ್ದ ಸಾಹಿತಿ ಬರಹಗಾರ್ತಿ ರೇಣುಕಾ ಕಣಿಯೂರು ಅವರು ಆಟಿ ಬಗ್ಗೆ ವಿವರಿಸಿದರು. ಹಿಂದಿನ ಕಾಲದಲ್ಲಿ ಆಟಿ ತಿಂಗಳು ಎಂದರೆ ಅದು ತುಂಬಾ ಕಷ್ಟದ ದಿನ. ಅಂದಿನ ಕಾಲದ ದಿನವನ್ನು ಆಟಿಯ ಆಚರಣೆಯ ಮೂಲಕ ಮತ್ತೆ ನೆನಪು ಮಾಡುತ್ತಿರುವುದು ಶ್ಲಾಘನೀಯ ಎಂದರು. ಒಂಜಿ ಕೂಟು ಕುಟುಂಬದ ಲೆಕ್ಕ ಒಂಜಿ ಕಡೆದು ಬರ್ತದು 10 ಜೋಕುಲು 1 ಜೋಕುಲು ಲೆಕ್ಕ ಒಟ್ಟಾದು ಇಂಚಿತ್ತಿ ಲೇಸ್ಡ್ ನಮ್ಮ ಒಂಜಾದು ಆಟಿದ ಅಟಿಲು ತಿನ್ನೊಂದು ಈ ರೀತಿ ಮನ್ಪುನವು ನಮ್ಮ ಆನೆ ಕಾಲದ ಒಂಜಿ ಉಲೇನು ಇಂತ ಆಚರಣೆ ಮಾಡ್ಕೊಂಡು ಆನೆ ಕಾಲದ ದಾಳಿಗೆ ಆಟಿದ ಮದಿಪ್ಪು ಅಥವಾ ಆಟಿದ ಮುಂದಿನ ಜೋಕುಲಿ ತೆರಿಪಾಡು ಪಂಡ ಬಂಗಾದ ಬದುಕು ಪಂಡೇದು. ಇನ್ನೊಬ್ಬ ಗೊತ್ತುಂಟು ಜೋಕುಲಿ ಒಂದು ಚೂರು ಬಂಗ ಎರಡೊಂದು ಡಿಪ್ರೆಷನ್, ಅಪ್ಪನಿರ್ದ ಡಿಪ್ರೆಷನ್, ಅಮ್ಮನಿರ್ದ ಡಿಪ್ರೆಷನ್, ಟೀಚರ್ನಿರ್ದ ಡಿಪ್ರೆಷನ್, ಮಾತ್ರ ಡಿಪ್ರೆಷನ್ ಬಂಗ ಅಕ್ಕ ಮೇಲಿರೋ ಕಷ್ಟ ಪಂಡ ಮಾನಸಿಕವಾದ ಜೋಕು ಶಕ್ತರಾಗ್ತಿರು. ಅಪ್ಪಗ ನಮ್ಮ ದಾಳಿ ಜೋಕುಲಿಗೆ ತುಂಬುದ ಬಂಗ ಪನ್ನೊಡ ಆ ಕಾಲಡು ಆರ್ತು ಬಂಗ ಇತ್ತಲ್ಲ ನಮ್ಮ ತುಳುವ ಜನಕಲು ಎಂಚ ಆ ಬದುಕಲ್ಲಿ ಎದುರಿಸಾದಿರು ಮುಂದೆ ನಮ್ಮ ಜೋಕುಲಿಗೆ ಪನ್ನೊಡ ಕತೆ. ಮುಖ್ಯ ಅತಿಥಿಯಾಗಿ ಸೋಲಿಟೇರ್ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ನ ಸದಸ್ಯರಾದ ನವೀನ್ ಭಂಡಾರಿ ಅವರು ಭಾಗವಹಿಸಿ ಮಾತನಾಡಿ, ಪ್ರಸ್ತುತ ದಿನದಲ್ಲಿ ನಾವೆಲ್ಲರೂ ಸಾಕಷ್ಟು ಬದಲಾವಣೆಯಾಗುತ್ತಿದ್ದೇವೆ. ಅವಿಭಕ್ತ ಕುಟುಂಬ ಇಲ್ಲದೆ ವಿಭಕ್ತ ಕುಟುಂಬವಾಗಿ ಪರಿವರ್ತನೆಯಾಗಿದೆ ಎಂದರು. ನಮ್ಮ ಮುಡಿಯಾಗಿರ್ತದೆ ಅದೇ ಪೂರ ಲೈಟ್ ಈ ಲೈಟ್ ಗ್ಯಾಸ್ ಲೈಟ್ ಫಂಕ್ಷನ್ ಗ್ಯಾಸ್ ಲೈಟ್ ಇಷ್ಟೇ ಮಾತ್ರ ಜೋಗಿ ಗ್ಯಾಸ್ ಲೈಟ್
ಪರಿಸರದ ಪ್ರತಿಭಾವಂತ ಭಾರತೀಯ ಸೇನೆಗೆ ಲೆಫ್ಟಿನೆಂಟ್ ಆಗಿ ಆಯ್ಕೆಗೊಂಡ ಸುದೀಪ್ ರಾಜ್ ಅವರನ್ನು ಸನ್ಮಾನಿಸಲಾಯಿತು. ಅಸೋಸಿಯೇಷನ್ನ ಮಾಜಿ ಉಪಾಧ್ಯಕ್ಷರಾದ ಹರಿಶ್ಚಂದ್ರ ಇವರ ನೇತೃತ್ವದಲ್ಲಿ ನಿರ್ಮಿಸಿದಂತಹ ಹಳ್ಳಿ ಮನೆ ವೇದಿಕೆ ಆಕರ್ಷಕವಾಗಿತ್ತು. ಅಸೋಸಿಯೇಷನ್ನ ಸದಸ್ಯರಿಂದ ಸಾಂಸ್ಕೃತಿಕ ಕಾರ್ಯಕ್ರಮವೂ ನಡೆಯಿತು. ವೇದಿಕೆಯಲ್ಲಿ ಸೋಲಿಟೇರ್ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ನ ಸದಸ್ಯರಾದ ತೇಜಸ್ ಭಟ್, ಅಸೋಸಿಯೇಷನ್ನ ಪ್ರಧಾನ ಕಾರ್ಯದರ್ಶಿ ಕಿಶೋರ್ ಕೋಟ್ಯಾನ್ ಉಪಸ್ಥಿತರಿದ್ದರು. ಅಸೋಸಿಯೇಷನ್ನ ಅಧ್ಯಕ್ಷರಾದ ಅಶೋಕ್ ಕೋಟ್ಯಾನ್ ಸ್ವಾಗತಿಸಿದ್ರು. ಸುಚಿತ್ರಾ ಕಿರಣ್ ವಂದಿಸಿದ್ರು. ಶುಭಾ ರಾಜೇಂದ್ರ ಕಾರ್ಯಕ್ರಮ ನಿರೂಪಿಸಿದ್ರು. ದೇಯಿ ವೈದ್ಯತಿ ಕೋಟಿ ಚೆನ್ನಯ್ಯ ಮೂಲಸ್ಥಾನ ಶ್ರೀ ಕ್ಷೇತ್ರ ಗೆಜ್ಜೆಗೆರೆಯ ಅಧ್ಯಕ್ಷರಾದ ರವಿ ಪೂಜಾರಿ ಚಿಲಿಂಬಿ ಮತ್ತು ಕದ್ರಿ ಮಂಜುನಾಥ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಸದಸ್ಯರಾದ ರಾಜೇಂದ್ರ ಚಿಲಿಂಬಿ ಇವರನ್ನು ಅಭಿನಂದಿಸಲಾಯಿತು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.